ಕನ್ಯಾ ಸಂಕ್ರಮಣದ ದಿನದಂದು ದೇಶದಾದ್ಯಂತ ನಡೆಯುವ ವಿಶ್ವಕರ್ಮ ಪೂಜೆ ಈ ಬಾರಿ ಸಾಂಕೇತಿಕವಾಗಿ ನಾನಾ ಭಾಗದಲ್ಲಿ ಜರುಗಿತು. ಬರಕೂರು ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶ್ವಬ್ರಾಹ್ಮಣ ಸಮಾಜ ಸೇವಾ ಶಿಲ್ಪಕಲಾ ಸಂಘ ಇದರ ವತಿಯಿಂದ ಪುರೋಹಿತ್ ಪ್ರಶಾಂತ್ ಆಚಾರ್ಯ ಇವರಿಂದ ಯಜ್ಞ ಮೂಲಕ ಜರುಗಿತು. ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ವಿ ಶ್ರೀಧರಾಚಾರ್ಯ ವಡೂರ ಹೋಬಳಿ ದಂಪತಿಗಳು ಸಂಕಲ್ಪ ಪೂಜೆ ನೆರವೇರಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಶಿಲ್ಪಕಲಾ ಸಂಘದ ಪದಾಧಿಕಾರಿಗಳು ಸಮಾಜದ ಬಾಂಧವರು ಪೂಜೆಯಲ್ಲಿ ಭಾಗವಹಿಸಿದರು. ಮುಖ್ಯಂ